ವಿದ್ಯುತ್ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಅದೆಷ್ಟೋ ಸಾವುಗಳು ಸಂಭವಿಸುತ್ತಿದ್ರೂ ಇದ್ಯಾವುದು ಕ್ಯಾರೆ ಅಲ್ಲವೆಂಬಂತೆ ವರ್ತಿಸುತ್ತಿರುವ ಮಂಜೇಶ್ವರ ವಿದ್ಯುತ್ ಸೆಕ್ಷನ್ ಅಧಿಕೃತರ ವಿರುದ್ಧ ಸಾರ್ವಜನಿಕ ವಲಯದಿಂದ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿರುವ ಬಗ್ಗೆ ವಿ4 ವಾಹಿನಿಯಲ್ಲಿ ಪ್ರಸಾರವಾದ ವರದಿಗೆ ಮಂಜೇಶ್ವರ ವಿದ್ಯುತ್ ಅಧಿಕಾರಿಗಳು ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ. ಮಂಜೇಶ್ವರ ರಾಘಂ ಜಂಕ್ಷನ್ನ ಆಟೋ ಸ್ಟ್ಯಾಂಡ್ನ ಸಮೀಪವೇ ಸ್ಥಾಪಿಸಲಾಗಿರುವ ಹೈಟೆನ್ಷನ್ ತಂತಿ ಹಾದು ಹೋಗುವ ವಿದ್ಯುತ್ ಕಂಬವೊಂದು ಕೆಳಗಿನಿಂದ ತುಕ್ಕು ಹಿಡಿದು ಸವೆದು ಹೋಗಿ ಬೀಳುವ ಸ್ಥಿತಿಯಲ್ಲಿತ್ತು. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ 2 ದಿನಗಳ ಮುಂಚಿತವಾಗಿ ವರದಿಯನ್ನ ಪ್ರಸಾರ ಮಾಡಲಾಗಿತ್ತು. ಕಂಬವನ್ನ ಬದಲಿಸದೆ ಅದರ ಬುಡಕ್ಕೆ ಸಾರ್ವಜನಿಕರ ಕಣ್ಣಿಗೆ ಮಣ್ಣೆರಚಿರುವ ರೀತಿಯಲ್ಲಿ ಕಾಂಕ್ರೀಟ್ ಹಾಕಿದರಾದರೂ ಅದೊಂದು ಭದ್ರತೆಯಾಗಿರಲಿಲ್ಲ. ಬಳಿಕ ವರ್ಷಗಳೇ ಕಳೆದರೂ ಅದನ್ನ ಬದಲಿಸುವ ವ್ಯವಸ್ಥೆಯನ್ನ ಕೈಗೊಳ್ಳದ ಕಾರಣ ಇದೀಗ ಅದೇ ಕಂಬ ಮುರಿದು ಬೀಳುವ ಸ್ಥಿತಿಯಲ್ಲಿದೆ. ಇದರ ಹತ್ತಿರವೇ ರಿಕ್ಷಾ ಸ್ಟ್ಯಾಂಡ್ ಕೂಡ ಇದೆ. ಜೊತೆಯಾಗಿ ಇಲ್ಲಿಂದ ವಿದ್ಯಾರ್ಥಿಗಳು ಸಹಿತ ನೂರಾರು ಮಂದಿ ದಿನನಿತ್ಯ ಸಂಚರಿಸುವುದು ಮಾತ್ರವಲ್ಲದೆ ಬಸ್ಸಿಗಾಗಿ ಕಾಯುತ್ತಿರುವವರು ಕೂಡ ಇದರ ಸಮೀಪದಲ್ಲೇ ನಿಂತುಕೊಳ್ಳುತ್ತಿದ್ದಾರೆ ಎಂಬ ಸಮಗ್ರ ವರದಿಯನ್ನ ನೀಡಲಾಗಿತ್ತು. ವರದಿಗೆ ಸ್ಪಂದಿಸಿದ ಮೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಯನ್ನ ಕಳುಹಿಸಿ ರಾಘಂ ಜಂಕ್ಷನ್ನಿಂದ ಅಪಾಯದಲ್ಲಿರುವ ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬವನ್ನು ಅಳವಡಿಸಿದ್ದಾರೆ. ಇಷ್ಟರ ತನಕವೂ ಮಂಜೇಶ್ವರ ವಿದ್ಯುತ್ ಸೆಕ್ಷನ್ ಅಧಿಕಾರಿಗಳು ಅಪಾಯದಲ್ಲಿರುವ ತಂತಿಯನ್ನಾಗಲಿ ಕಂಬವನ್ನಾಗಲಿ ಮಾಹಿತಿ ನೀಡಿದ ತಕ್ಷಣ ಪರಿಶೀಲಿಸುವ ಅಭ್ಯಾಸವನ್ನ ರೂಢಿಸಿಕೊಂಡಿಲ್ಲ. ಒಂದು ಸಾವು ಸಂಭವಿಸಬೇಕು, ಇಲ್ಲವಾದರೆ ಮಾಧ್ಯಮಗಳಲ್ಲಿ ಪ್ರಸಾರವಾಗಬೇಕು. ಅದರ ಬಳಿಕವಷ್ಟೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವ ದುರಭ್ಯಾಸವನ್ನ ರೂಢಿಸಿಕೊಂಡಿರುವುದಾಗಿ ಊರವರು ಹೇಳಿಕೊಳ್ಳುತ್ತಿದ್ದಾರೆ. ರೆಹಮಾನುದ್ದೀನ್ ವಿ4 ನ್ಯೂಸ್ 24/7 ಮಂಜೇಶ್ವರ.